ಟೋಟಲಿ ಫಸ್ಟ್ ಟೈಮರ್ಸ್ ಮಾಡಿದಂತ ಗೊತ್ತಾಗೋದಿಲ್ಲ, ಪ್ರೊಫೆಷನ್ಸ್ ಮಾಡಿದಾಗೆ ಇತ್ತು. ಎಲ್ಲಿ ಕೂಡ ಹಿಕಪ್ಸ್ ಇರಲಿಲ್ಲ, ಒಳ್ಳೆ ಕ್ಯಾಚಿ ಇತ್ತು ಮೂವಿ, ತುಂಬ ಒಳ್ಳೆ ಟೈಮ್ 2 hours ಹೇಗೆ ಹೋಯಿತು ಗೊತ್ತಾಗಲಿಲ್ಲ. ಮತ್ತು ಎಲ್ಲೂ ಕೂಡ ಒಂಥರ ಅನ್ನೆಸೆಸರಿ ಜೋಕ್ಸ್, ಡಬಲ್ ಮೀನಿಂಗ್ ಜೋಕ್ಸ್ ಅಂತ ಯಾವುದೂ ಇರಲಿಲ್ಲ. ತುಂಬ ಒಂಥರ ಡೀಸೆಂಟ್ ಮೂವಿ ಅಂತ ಹೇಳೋದು. ನೈಸ್, ಎವ್ರಿಥಿಂಗ್ ಇಸ್ ವೆರಿ, ನಾನು ಹೇಳಿದಲ್ಲ ಪ್ರೊಫೆಷನ್ಸ್ ಮಾಡಿದಾಗಿದೆ. ಸೂಪರ್. ಮುದ್ದು ಪೆದ್ದು ಮೆದುಳುಗಳು, ಆಸೆಯ ತುಡಿತಗಳು, ಖಾಲಿ ಖಾಲಿ ತಲೆಯೊಳಗೆ ಖಾಸಗಿ ಕನಸುಗಳು. ಇದು ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿದೆ. ಆಲ್ರೆಡಿ ಸಿನಿಮಾ ರಿಲೀಸ್ ಮುಂಚೆನೇ ಒಂದು ಇದು ಕೊಟ್ಟಿದ್ದೆ ನಾನು, ಅಂದರೆ ಐ ಮೀನ್ ಟೀಸರ್ ನೋಡಿ, ಟ್ರೈಲರ್ ನೋಡಿ. ಸೊ ಇವಾಗ ಫುಲ್ ಸಿನಿಮಾ ಫಸ್ಟ್ ಈಗ ಪ್ರೀಮಿಯರ್ ನೋಡಿ ಬರ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ ಸಿನಿಮಾ. ಓವರಾಲ್ ಒಂದು ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ. ಕಂಟೆಂಟ್ ಚೆನ್ನಾಗಿದೆ, ಮೆಸೇಜ್ ಚೆನ್ನಾಗಿದೆ, ಆ ಹ್ಯೂಮರ್ ಚೆನ್ನಾಗಿದೆ. ಆ ಹ್ಯೂಮರ್ ಜೊತೆ ಆ ಒಂದು ಮೆಸೇಜ್ ಕೊಟ್ಟಿರುವಂಥ ಇನ್ನೂ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ನಂಗೆ ತುಂಬ ನಕ್ಕಿದ್ದೀನಿ ನಾನು, ತುಂಬ ಇಷ್ಟ ಆಯಿತು ಸೆಕೆಂಡ್ ಹಾಫು. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದು ನೋಡ್ಬೋದು ಸಿನಿಮಾ. ಆಲ್ ದ ಬೆಸ್ಟ್. ಹೊಸಬರ ತಂಡ ಅದೇ ನನಗೆ ಇಷ್ಟ ಆಗಿದೆ. ಅಂದರೆ ಯಾರೇ ಸ್ಟಾರ್ ಆರ್ಟಿಸ್ಟ್ಗಳು ಇಲ್ಲದೆ ಒಂದು ಜನರನ್ನು ರೀಚ್ ಮಾಡೋದು, ನಗಿಸುವಂಥ ತುಂಬ ಕಷ್ಟದ ಕೆಲಸ ಅದು. ಸೊ ಅದನ್ನು ಈ ಟೀಮ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಫಸ್ಟ್ ಡೈರೆಕ್ಷನ್ ಶ್ರೀಮುಖ್ ಅವರಿಗೆ ಆಲ್ ದ ಬೆಸ್ಟ್. ಚೆನ್ನಾಗಾಗಲಿ, ಮುಂದೆ ಒಳ್ಳೆ ಒಳ್ಳೆ ಸಿನಿಮಾ ಈ ತಂಡದಿಂದ ಬರಲಿ ಅಂತ ಹಾರೈಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಉತ್ಸಾಹ ಇಟ್ಟು ಮಾಡಿದ್ದಾರೆ ಟೀಮು. ಇನ್ನೇನಿದ್ರು ಪ್ರೋತ್ಸಾಹದೇ ಇರೋದು. ಸೊ ಮಂಗಳೂರು ಅವರು ಎಸ್ಪೆಷಲಿ ತುಂಬ ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತಾರೆ. ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಸಂಗೀತ ಅಂತೂ ತುಂಬ ಚೆನ್ನಾಗಿದೆ. ನಾನು ಟೀಸರಿಂದನೂ ಇದನ್ನು ಫಾಲೋ ಮಾಡ್ತಾಯಿದ್ದೆ. ಸೊ ಟ್ರೈಲರು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಪ್ರೀಮಿಯರ್ ಶೋಗೆ ಬುಕ್ ಮಾಡಿ ಬಂದೆ. ಸೊ ನನಗೂ ಒಂದು ಪ್ರೀಮಿಯರ್ ಶೋದ ಎಕ್ಸ್ಪೀರಿಯೆನ್ಸ್ ಬೇಕಿತ್ತು, ಹೇಗಿರುತ್ತೆ ನೋಡಿ. ವರ್ತ್ ವಾಚಿಂಗ್. 5/5. ಯಾಕೆಂದರೆ ಎಲ್ಲರೂ ಹೊಸಬ್ರು ಮಾಡಿದ್ದಾರೆ, ಎಂಟೈರ್ ಟೀಮ್ ಹೊಸಬ್ರು ಇದ್ದಾರೆ. ಸೊ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫಲ್ಲಿ ಬರೋ ಸಾಂಗ್ಸು. ಸೊ ಮಂಗಳೂರವ್ರು ಎಸ್ಪೆಷಲಿ ಯಾರು ಮಿಸ್ ಮಾಡ್ಕೋಬೇಡಿ, ದಕ್ಷಿಣ ಕನ್ನಡ ತುಂಬ ಚೆನ್ನಾಗಿದೆ. ಭಾಳ ಒಂದು ವಿಶೇಷ ಅನುಭವದಿಂದ ಹೊರಗೆ ಬರ್ತಾಯಿದೆ. ಯಾಕಂತೇಳಿದ್ರೆ ಈ ರೀತಿಯಲ್ಲಿ ಹಲವು ಚಿತ್ರವನ್ನು ನೋಡಿದ್ದೇವೆ, ಆದರೆ ಇದಕ್ಕೆ ಒಂದು ನೀಡಿದ ಒಂದು ಮಾರ್ಕ್, ಅದು 100ರಲ್ಲಿ 150 ಮಾರ್ಕ್ ಅಂತ ಹೇಳ್ಬೋದು. ಶ್ರೀಮುಖ ಅವರಿಗೆ ಏನೊಂದು ಕಲ್ಪನೆ ಇತ್ತು, ಅದನ್ನು ಜನಸಾಮಾನ್ಯರಿಗೆ ಹೇಗೆ ಮುಟ್ಟಿಸಬೇಕೆನ್ನೋ ಅರಿವು ಅವರ ತಂಡದವರ ಒಂದು ಎಲ್ಲ ಪ್ರತಿಭಾನ್ವಿತಕ್ಕೆ ನಾನು ಮನಸೋತಿದ್ದೇನೆ. ನಿಜಕ್ಕೂ ಮಂಗಳೂರಿಗೆ ಒಂದು ವಿಶೇಷ ಒಂದು ಚಲನಚಿತ್ರದ ಕೊಡುಗೆ ಬಹಳ ದಿವಸಗಳ ನಂತರ ಆಗಿಕ್ಕೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಬಹುಶಃ ಪ್ರಾರಂಭದಿಂದ ಹಿಡಿದು ಎಲ್ಲ ಒಂದು ಸಂಗೀತ ಸಹ ಇರ್ಬೋದು, ಅದರ ಒಂದು ವಿವಿಧ ರೀತಿಯ ಸಾರಾಂಶ ಇರ್ಬೋದು, ಅಥವಾ ಕಥೆಯಲ್ಲಿ ನಾವು ವಂಚನೆಗೆ ಹೇಗೆ ಬಲಿಯಾಗ್ತೇವೆ ಇದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಒಂದು ನಿಜ ಜೀವನದಲ್ಲಿ ನಾವು ಯಾವ ರೀತಿ ಮುಂದೆ ಹೋಗಬೇಕೆನ್ನೋ ಒಂದು, ಅದರ ಜೊತೆಗೆ ಕೆಲವು ದೃಶ್ಯಾವಳಿಗಳು ಅಲ್ಲಿ ಪೊಲೀಸ್ನವರನ್ನು ಸಹ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಸಣ್ಣ ರೀತಿಯ ಪ್ರೇಮ ಕಥೆ ಇದೆ, ಅದರ ಜೊತೆಗೆ ಒಂದು ರೊಮ್ಯಾನ್ಸ್ ಇದೆ. ಎಲ್ಲ ಒಂದು ಮಿಶ್ರಿತವನ್ನು ಭಾಳ ಒಂದು ಸಣ್ಣ ಪ್ರಮಾಣದಲ್ಲಿ ಸರಳ ರೀತಿಯಲ್ಲಿ ತೋರಿಸುವ ಒಂದು ಪ್ರಯತ್ನ ಶ್ರೀಮುಖ್ ತಂಡದವರಿಗೆ ಆಗಿದೆ. ನಿಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಚೆನ್ನಾಗಿದೆ. ಕೇಂದ್ರ ಪಾತ್ರ ಉಡಾಫೆ ಬುದ್ಧಿಯ ದಾಮೋದರ ಪಾತ್ರ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಸ್ಪೆಷಲಿ ನನಗೆ ವಿನಾಯಕ್ ವೆಂಕಿ ಪಾತ್ರ, ಕೊನೆಯಲ್ಲಿ ಬರುವ ಟೀಮ್ ಆರುವ ಪಾತ್ರ, ಕೆಲವು ಮಧ್ಯೆ ಬರುವ 2-3-4 ಪಾತ್ರಗಳು ತುಂಬ ಇಷ್ಟ ಆಯಿತು. ಹೊಸ ರೀತಿಯಲ್ಲಿ ಕೊಂಡೋಗಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಂದು ನಿರ್ದೇಶಕ, ನಾಯಕ ನಟನಿಗೆ ಪ್ರೋತ್ಸಾಹಿಸಬೇಕು. ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಹಿಡಿಸ್ಬೋದಂತ ಅನಿಸ್ತದೆ. ಗುಡ್ ಲಕ್ ಟೀಮ್ಗೆ. ಮೂವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಒಂದು ಹಳ್ಳಿಯಿಂದ ಸಿಟಿಗೆ ಹೋದಾಗ ಒಬ್ಬ ಹುಡುಗನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಅವನ್ನೇನೆಲ್ಲ ಫೇಸ್ ಮಾಡಬೇಕು ಅನ್ನೋದನ್ನು ಈ ಮೂವಿನಲ್ಲಿ ತೋರಿಸಿದ್ದೀರಿ. ಪ್ಲಸ್ ಇನ್ನೊಂದು ಸಿಚುವೇಶನ್ ಎಲ್ಲ ನ್ಯಾಚುರಲ್ ಆಗಿತ್ತು. ಅಂದರೆ ಸೀನ್ಗಳೆಲ್ಲ ತುಂಬ ನ್ಯಾಚುರಲ್ ಆಗಿತ್ತು. ಯಾವುದೇ ಅಂದರೆ ತುಂಬ ಜಾಸ್ತಿ ಮೇಕಪ್ ಆಗಲಿ, ಅಂದರೆ ತುಂಬ ಎಡಿಟಿಂಗ್ ಅಂತ ಹೇಳಲ್ಲ, ಲೈಕ್ ಬೇರೆಲ್ಲ ಅಂದರೆ ಇಫೆಕ್ಟಿಗಿಂತ ಬಿಟ್ಟು ನ್ಯಾಚುರಲ್ ಸೀನ್ಸೇ ಜಾಸ್ತಿ ಇತ್ತು. ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಫ್ಯಾಮಿಲಿ ಕೂತು ನೋಡುವಂಥ ಮೂವಿ. ಸೊ ಜಾಸ್ತಿ ಜನರ ನಾನು ಕರ್ಕೊಂಡು ಬರ್ತೀನಿ, ಅಂದರೆ ನಮ್ಮದೇ ಫ್ರೆಂಡ್ಸ್ ಇದು ಟೀಮ್. ಸೊ ಖುಷಿ ಆಯಿತು. ಇನ್ನೂ ಆ ಟೀಮ್ನವರು ತುಂಬ ಒಳ್ಳೆ ಮೂವಿ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ನೈಸ್ ಮೂವಿ. ಆ್ಯಕ್ಚುಲಿ ಎಲ್ಲ ಹೊಸ ಫೇಸಸ್ ಎಕ್ಸೆಪ್ಟ್ ಮೈಮ್ ರಾಮದಾಸ್ ಬಿಟ್ಟು ನನಗೆ ಬೇರೆ ಯಾರಾದರೂ ಗೊತ್ತಿರಲಿಲ್ಲ. ಆದರೆ ಡೆಫಿನೆಟ್ಲಿ ಇಟ್ ವಿಲ್ ಗೋ ವೆಲ್. ಮೊರಾಲ್ ಇದೆ, ಒಳ್ಳೆಯ ಮೆಸೇಜ್ ಇದೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಓವರ್ ಆಲ್ ಮ್ಯೂಸಿಕ್ ಒಳ್ಳೆಯದಿದೆ, ಒಳ್ಳೆ ಡೈಲಾಗ್ಸ್. ಸೊ ಓವರ್ ಆಲ್ ಎ ಗುಡ್ ಪ್ಯಾಕೇಜ್. ಒಂದು 2 hour ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್. ಕಾಮಿಡಿ ಕೂಡ ಇದೆ, ಸೀರಿಯಸ್ ಕಾಮಿಡಿ. ದಿಸ್ ಈಸ್ ಅ ಗುಡ್ ಮೂವಿ ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ರನ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಅದೇ ಹಳ್ಳಿಯಿಂದ ಪೇಟೆಗೆ ಬಂದು ಬದುಕುವುದು ಎಷ್ಟು ಕಷ್ಟ ಅಂತೇಳಿ ಇವರು ಸಿನಿಮಾದ ಮುಖಾಂತರ ತಿಳಿಸಿಕೊಟ್ರು.
ತುಂಬ ಖುಷಿ ಆಯ್ತು, ಇನ್ನೊಮ್ಮೆ ಬರ್ತೇವೆ. ಒಳ್ಳೆಯದಾಗಿದೆ, ಏನು ಬೋರ್ ಆಗುವಾಗೆಲ್ಲ ಇಲ್ಲ. ಒಂದು ಸಹಜವಾಗಿ ಕಂಡು ಬಂದ ಒಂದು ಸೀನು, ತುಂಬ ಖುಷಿಯಾಯಿತು. ಹಾಂ, ಎಂಜಾಯ್ ಮಾಡಿದೆವು, ತುಂಬ ಖುಷಿಯಾಯಿತು. ಕಾಮಿಡಿ ಪಿಕ್ಚರ್ ಒಂದು. ಹೇಗೆ ಮಾಡಿದ್ದಾರೆ ಅಂತ ಜನರಿಗೆ? ಹಾಂ, ಹೊಸಬರ ತಂಡ ಒಳ್ಳೆಯದಾಗಿದೆ, ತುಂಬ ಒಳ್ಳೆಯದಾಗಿದೆ, ಖುಷಿಯಾಗಿದೆ. ಹಾಂ, ಇನ್ನು ನಾವು ಪುತ್ತೂರಲ್ಲಿ ಹೋಗ್ತೇವೆ, ಶುಕ್ರವಾರ ಪುತ್ತೂರಲ್ಲಿ ಹೋಗ್ಲಿಕ್ಕುಂಟು. ಮತ್ತು ನಮ್ಮ ಆಚೆ ಈಚೆಯವರಿಗೆಲ್ಲ ಹೇಳಿದ್ದೇನೆ. ಸೂಪರ್ ಫಿಲ್ಮ್, ನಿಜವಾಗ್ಲೂ ಕೂಡ ಇಡೀ ಫ್ಯಾಮಿಲಿ ಕೂತು ನೋಡಬೇಕಾದಂಥ ಒಂದು ಚಲನಚಿತ್ರ. ನನಗೆ ಬಹುಶಃ ನಾನು ಈ ನಿರೀಕ್ಷೆಯಲ್ಲಿ ಬಂದಿರಲಿಲ್ಲ ನಿಜವಾಗಿ. ನಾನೇನೋ ನಮ್ಮ ವಿದ್ಯಾರ್ಥಿ, ನನ್ನ ಸ್ಟೂಡೆಂಟ್ ಅವ ಆ್ಯಕ್ಚುಲಿ ಸುಮಾರು ಒಂದು 10-15 ವರ್ಷಗಳಿಂದ ನಮ್ಮ ನಾಟಕ ತಂಡದಲ್ಲಿ ಕೂಡ ಇದ್ದವನು. ಆಗಲೇ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿರೋನು, ನನ್ನ ಸಣ್ಣ ಪಾತ್ರ ಆಗಿದ್ದರೂ ಕೂಡ. ಏನೋ ಸುಮ್ಮನೆ ಬಂದೆ ಅವನು ಕರೆದಾಗ. ಬಟ್ ಈ 2 ಗಂಟೆಗಳ ಕಾಲ ನಮ್ಮನ್ನೊಂದು ಕೂರಿಸೋದು ಇದೆಯಲ್ಲ, ಅದಿಷ್ಟು ಸಣ್ಣ ಬಜೆಟಲ್ಲಿ ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಪ್ರಸ್ತುತ ಯುವಕರಲ್ಲಿರುವಂಥ ಒಂದು ಮಾನಸಿಕವಾದ ತುಮಲ. ಈ ಸಂದರ್ಭದಲ್ಲಿ ವಿದ್ಯೆ ಕಲಿತು ಬಂದಿರ್ತಾರೆ, ಕೆಲಸದ ಇದರ ಸಂದರ್ಭ. ಆದರೆ ಇಡೀ ತಗೊಂಡೋದ ಆರಂಭದಿಂದ ಕೊನೆಯ ಟೈಟ್ಲ್ ಸಾಂಗ್ ತನಕ ಮುಗಿಯೋ ತನಕ ತಗೊಂಡೋದ ರೀತಿ ಇದೆಯಲ್ಲ, ಅದು ಒಬ್ಬ ಕ್ರಿಯೇಟಿವ್ ಡೈರೆಕ್ಟ್ರ್ ಅಥವಾ ನಟನಿಗೆ ಮಾತ್ರ ಅದು ಸಾಧ್ಯ ಆಗೋದು. ಎಲ್ಲೂ ಕೂಡ ಅಶ್ಲೀಲವಾದ ದೃಶ್ಯಗಳಿಲ್ಲದೆ, ಎಲ್ಲೂ ಕೂಡ ಡಬಲ್ ಮೀನಿಂಗ್ಸಿನ ಸಂಭಾಷಣೆಗಳು ಇಲ್ಲದೆ ಒಂದು ಫ್ಯಾಮಿಲಿ ತಗೊಂಡೋಗೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಅದನ್ನು ಶ್ರೀಮುಖ ಅವರು ಮತ್ತು ಇಡೀ ತಂಡದವರು ಅದನ್ನು ಸಾಧನೆ ಮಾಡಿದೆ. ಎಲ್ಲರೂ ನೋಡಬೇಕಾದ ಚಲನಚಿತ್ರ. ಈಗೊಂದು ಟ್ರೆಂಡ್ ನಡೆದಿದೆ, ನಟ ಮತ್ತು ನಿರ್ದೇಶಕ ಏಕಕಾಲದಲ್ಲಿ ತೆರೆಯ ಮೇಲೆ ಕಾಣುವಂಥದ್ದು ಅನೇಕ ಚಲನಚಿತ್ರಗಳು ನೋಡ್ತಾನೆ. ಅಂಥ ಸಾಲಿನಲ್ಲಿ ಶ್ರೀಮುಖ ಬಹಳ ಎದೆತಟ್ಟಿ ಹೇಳ್ಬೋದು, ಶ್ರೀಮುಖ ಬಹಳ ಮುಖ್ಯವಾಗಿ ಕಾಣ್ತಾರೆ. ಇದು ಪ್ರತಿಭಾನ್ವಿತ. ಇಂಥ ಪ್ರತಿಭಾನ್ವಿತನ ಪಡೆದಿರೋ ನಾವು ನಿಜವಾಗ್ಲೂ ಸುಳ್ಯದವರು ಧನ್ಯರು. ಕರ್ನಾಟಕದ ಮುಂದಿನ ದಿನಗಳಲ್ಲಿ ಆತ ಒಬ್ಬ ನಟ ಮತ್ತು ನಿರ್ದೇಶಕ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಫ್ರೆಂಡ್ಸನ್ನು ಕರ್ಕೊಂಡು ಬರ್ತೇನೆ ಅಂತ ಎಣಿಸ್ಕೊಂಡಿದ್ದೇನೆ, ಬರ್ತೀನಿ. ಥ್ಯಾಂಕ್ ಯು. ಹಾಂ, ತುಂಬ ಒಳ್ಳೆಯದಾಗಿದೆ, ಖುಷಿ ಆಯಿತು, ತುಂಬ ಇಂಟ್ರೆಸ್ಟ್ ಆಯಿತು, ಎಂಜಾಯ್ ಮಾಡಿದೆ, ಒಳ್ಳೆ ಖುಷಿ ಆಯಿತು, ಸೂಪರ್ ಇತ್ತು. ನ್ಯಾಚುರಲ್ ಆಗಿ ಇತ್ತು, ಅಂದರೆ ಹಳ್ಳಿ ಜೀವನ ಅವರದು. ಆಮೇಲೆ ದಾಮುನ ಪಾತ್ರ ಎಲ್ಲ ತುಂಬ ಚೆನ್ನಾಗಿತ್ತು, ನೋಡಬೇಕು ಅಂತ ಅನಿಸ್ತಾ ಉಂಟು. ಇನ್ನು ರಾಮಾಯಣ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲ ಹೊಸ ಮುಖ, ಹೊಸ ಕಥೆ. ವಿ ಕ್ಯಾನ್ ರಿಲೇಟ್ ಟು ಇಟ್, ದ್ಯಾಟ್ ಮೇಕ್ಸ್ ಇಟ್ಸ್ ವೆರಿ ಸ್ಪೆಷಲ್. ಆಯಿತಾ, ಎಲ್ಲ ಪಾತ್ರಗಳು ಹೊಸಬರೇ, ಆದರೆ ಅದು ಯಾವತ್ತೂ ಅದು ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನಿಸೋದೇ ಇಲ್ಲ. ಸೊ ಯು ಶುಡ್ ವಾಚ್ ಇಟ್. ಫ್ಯಾಮಿಲಿ ಸಂಗೀತ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಈ ಕಥೆ ಎಲ್ಲ ಇಮೋಷನ್ಸು ಇದೆ ಅದರಲ್ಲಿ, ತುಂಬ ಕಾಮಿಡಿನೂ ಇದೆ ಅಂತ ಹೇಳಿ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ. ಯಾ ತುಂಬ ಚೆನ್ನಾಗಿದೆ, ಯು ಶುಡ್ ವಾಚ್ ಇಟ್. ಲೈಫಲ್ಲಿ ಅದು ರಿಪೀಟ್ ಆಗ್ತಾ ಇರುತ್ತೆ, ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಕ್ಯಾರೆಕ್ಟರ್ಸ್. ಸೊ ಜುಲೈ 14th ರಿಲೀಸ್ ಆಗ್ತಾ ಇದೆ ಮೂವಿ. ಸೊ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ಸೊ 4 ವರ್ಷದ ಪರಿಶ್ರಮ ಇವತ್ತು ಅವರ ಕಣ್ಣಲ್ಲಿ ನೋಡಿದೆ. ಸೊ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ತುಂಬ ಚೆನ್ನಾಗಿತ್ತು. ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು, ದಾಮೋದರ್ ಅವರು. ಅಂದರೆ ನಾವು ಡೈಲಿ ಲೈಫಲ್ಲಿ ಏನಿರ್ತೇವೆ ಅದೇ ರೀತಿ ತೋರಿಸಿದ್ದಾರೆ, ಅದು ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು, ತುಂಬ ನ್ಯಾಚುರಲಿಸ್ಟಿಕ್ ಆಗಿದೆ ಅದು. ಆ್ಯಂಡ್ ತುಂಬ ಕನೆಕ್ಟೆಡ್ ಆಗುತ್ತೆ, ತುಂಬ ಎಲ್ಲೋ ಲೋಕಲಲ್ಲಿ ಮಾಡಿರುವಂಥ, ನಮ್ಮ ಹತ್ತಿರದಲ್ಲೇ ಮಾಡಿರುವಂಥದ್ದು ಅಂತ ಒಂದು ವಿಷಯ ಅಂತ ಅನಿಸುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿದೆ. ಇವತ್ತು ಕಾಮಿಡಿ ಅಂತ ಬಂದಾಗ ನಮ್ಮ ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಅಷ್ಟೇ, ಅಲ್ಲಿ ಡೈಲಾಗ್ಸಲ್ಲಿ ಡಬಲ್ ಮೀನಿಂಗ್ ಇದ್ದರೆ ಮಾತ್ರ ಅಲ್ಲಿರುವಂಥ ಪ್ರೇಕ್ಷಕನ ನಗಿಸುತ್ತೆ. ಬಟ್ ಆ ರೀತಿಯ ಡಬಲ್ ಮೀನಿಂಗೇ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ನೋಡುಗನ ನಗಿಸುತ್ತೆ ಅಂತ ಹೇಳಿದ್ರೆ ಅದು ಈ ಸಿನಿಮಾದ ಒಂದು ತಾಕತ್ತು. ಆ್ಯಂಡ್ ತುಂಬ ಚೆನ್ನಾಗಿರೋದು, ತುಂಬ ಡೀಸೆಂಟಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬ ನ್ಯಾಚುರಲಿಸ್ಟಿಕ್ ಆಗಿದೆ. ಆ್ಯಂಡ್ ಈ ಸಿನಿಮಾವನ್ನು ನೋಡಿ ಚರ್ಮುರಿ ತಿಂದು ಹೋಗುವಾಗ ಮಸಾಲೆನ ಉಜ್ಕೊಂಡು ಹೋಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು, ತುಂಬ ಖುಷಿ ಆಗ್ತಾಯಿದೆ. ಎಲ್ಲರ ಪ್ರೀತಿ ತೋರಿಸ್ತಾ ಇದ್ದಾರೆ. ಇಷ್ಟು ನಾಡ್ದು ಜುಲೈ 14ಕ್ಕೆ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಎಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ನಮ್ಮೆಲ್ಲರ ಮೇಲೆ. ಹೊಸಬರ ತಂಡ ಆದಷ್ಟು ಮೊದಲ ದಿನವೇ ಬಂದು ನೋಡಿ ನಿಮ್ಮ ಎಲ್ಲರ ಇದು ಒಪಿನಿಯನ್ನ ಈಗ ನಾವು ಕಾಯ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡುವಂಥ ಫಿಲ್ಮ್ ಇದು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಫಿಲ್ಮ್ ಇದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ಅ ಟೋಟಲ್ ಫ್ಯಾಮಿಲಿ ಮೂವಿ. ವೆರಿ ಎಂಟರ್ಟೈನಿಂಗ್, ಕಾಮಿಡಿ ಚೆನ್ನಾಗಿದೆ ಆ್ಯಂಡ್ ಗುಡ್ ಮ್ಯೂಸಿಕ್ ಆಸ್ ವೆಲ್. ಐ ಥಿಂಕ್ ಇಟ್ಸ್
ಓವರ್ ಆಲ್ ವೆರಿ ಎಂಟರ್ಟೈನಿಂಗ್ ಮೂವಿ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಸೊ ಗ್ರೇಟ್ ಮೂವಿ.